ಈ ಎಲೆಯ ಒಂದು ತಿಂಡಿ ತಿಂದರೆ ಹೊಟ್ಟೆಯಲ್ಲಿ ಕೂದಲು ಕಲ್ಲು ಈ ಥರ ಏನಾದರೂ ಸೇರಿಕೊಂಡಿದ್ರು ಅದು ಕೂಡ ಕರಗಿ ಹೋಗುತ್ತೆ ಅಂತಾರೆ. ಇವತ್ತೊಂದು ಅದ್ಭುತವಾಗಿರುವಂತಹ ನಮ್ಮ ಕರಾವಳಿ ಕಡೆಯ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಮಳೆ ಟೈಮಲ್ಲಿ ಊರ ಕಡೆ ಅಂದರೆ ಮಂಗಳೂರು ಕಡೆ ಈ ಗದ್ದೆ ಬದಿಯಲ್ಲೆಲ್ಲ ಇದು ಬೆಳ್ಕೊಂಡಿರುತ್ತೆ. ಕೆಸುವಿನ ಎಲೆ ಅಥವಾ ತೇವು ಅಂತಾರೆ. ಇದರ ಒಂದು ತಿಂಡಿಯನ್ನು ಮಾಡ್ತಾರೆ. ಇದಕ್ಕೆ ಪತ್ರೊಡೆ ಅಂತ ಹೇಳ್ತಾರೆ. ಇದು ತುಂಬ ಬಳಿತಾದ ನಂತರ ಮಾಡಬಾರ್ದು, ಯಾಕಂತಂದರೆ ಅದು ಸ್ವಲ್ಪ ತುರಿಸಲಿಕ್ಕೆ ಶುರುವಾಗುತ್ತೆ. ಎಳೆ ಸಿಕ್ಕಿದ್ರೆ ನಾವು ಇದರ ತಿಂಡಿಯನ್ನು ಮಾಡ್ಬೋದು. ಮಳೆ ಟೈಮಲ್ಲಿ ಇದು ಜಾಸ್ತಿಯಾಗಿ ಸಿಗುತ್ತೆ. ನಾನು ಈ ತಿಂಡಿಯನ್ನು ಮಾಡಲಿಕ್ಕೆ ಒಂದು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ 6 ಗಂಟೆ ತನಕ ನೆನೆ ಹಾಕಿ ಇಟ್ಟಿದ್ದೇನೆ. ನೀವು ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಲಕ್ಕಿ ಮಿಕ್ಸ್ ಮಾಡಿ ಬೇಕಾದರೂ ಮಾಡ್ಬೋದು. ಅದಾದ ನಂತರ 2 ಲೋಟ ಅಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕೊತಾ ಇದ್ದೇನೆ. ರುಚಿ ಚೆನ್ನಾಗಿ ಬರುತ್ತೆ. 2 ಮೆಣಸಿನಕಾಯಿ ಅಂದರೆ ರುಬ್ಕೊಳ್ಳುವಾಗ. ಅದಾದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿದರೆ ಈ ಕೆಸುವಿನ ಎಲೆ ತುರಿಸುತ್ತಲ್ವ ಅದು ಹೋಗುತ್ತೆ ಅಂತಾರೆ. ಹಾಗೆಯೇ ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಲೋಟದಷ್ಟು ನೀರು. ಅಂದರೆ ನಾವು ರೈಸ್ ಯಾವ ಲೋಟದಲ್ಲಿ ತಗೊಂಡಿದ್ದೀವೋ ಆ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ತಗೊಂಡು ಫಸ್ಟ್ ನಾವು ರುಬ್ಕೋಬೇಕು. ನೀರು ಜಾಸ್ತಿ ಹಾಕೋಬಾರ್ದು, ಯಾಕಂತಂದರೆ ಈ ಹಿಟ್ಟಿದೆಯಲ್ವ ಗಟ್ಟಿ ಆಗಬೇಕು. ಈ ಹದಕ್ಕೆ ನಾವು ರುಬ್ಕೊಂಡಾದ ನಂತರ ಇವಾಗ ಕೆಸುವಿನ ಎಲೆನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಈ ಹಿಟ್ಟನ್ನು ಹಾಕೋಬೇಕು. ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಕೆಸುವಿನ ಎಳೆನ ನೀವು ಅಂದರೆ ಕುಯ್ದಿರ್ತಿರಲ್ಲ, ಕುಯ್ದು ಒಂದು 5-6 ಗಂಟೆ ಬಿಡಬೇಕು. ಯಾಕಂತಂದರೆ ಅದರ ಈ ಏನಾದರೂ ಒಂದು ಸ್ವಲ್ಪ ಬಾಡಬೇಕು, ಆವಾಗ ತುರಿಸೋದು ಕಮ್ಮಿ ಆಗುತ್ತೆ. ಸೊ ಬಾಡಿದ ನಂತರ ನೀವು ಕಟ್ ಮಾಡಿ ಯೂಸ್ ಮಾಡ್ಬೋದು. ಇವಾಗ ಹಿಟ್ಟನ್ನು ರೆಡಿ ಮಾಡಿ ಆದ ನಂತರ ಈ ಬಾಳೆ ಎಲೆ ಇರುತ್ತಲ್ವ ಅದನ್ನ ಸ್ವಲ್ಪ ಬಾಡಿಸಿ ಈ ಹಿಟ್ಟನ್ನು ಡೈರೆಕ್ಟಾಗಿ ನೋಡಿ ಈ ಥರ ಹಾಕ್ಕೊಂಡು ನಾವು ಕಡುಬು ಥರ ಇದನ್ನ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಅಂದರೆ ಪೂರ್ತಿ ಬಾಳೆ ಎಲೆಗೆ ಸವರ್ಕೋಬೇಡಿ, ಅದು ಮತ್ತು ನಮಗೆ ಫೋಲ್ಡ್ ಮಾಡಲಿಕ್ಕೆ ಆಗಲ್ಲ. ಮಿಡ್ಲಲ್ಲಿ ಸ್ವಲ್ಪ ಹಾಕಿಬಿಟ್ಟು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನಾವು ಊರಲ್ಲಿ ತೆಕ್ಕಿದ ಎಲೆ ಅಥವಾ ಸಾಗುವಾನಿ ಮರದ ಎಲೆ ಕೂಡ ಇದಕ್ಕೆ ಯೂಸ್ ಮಾಡ್ತೀವಿ. ಅದಾದ ನಂತರ ನಾವು ಇದನ್ನ ಇಡ್ಲಿಯನ್ನು ಬೇಯಿಸಿದ ಹಾಗೆ ಸ್ಟೀಮಲ್ಲಿ ಬೇಯಿಸಬೇಕು. ಈ ಕಡುಬನ್ನು ಇಟ್ಬಿಟ್ಟು ಒಂದು 10-12 ನಿಮಿಷ ಚೆನ್ನಾಗಿ ಸ್ಟೀಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಬೆಂದಾದ ನಂತರ ನೋಡಿ ಒಂದು 10-12 ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ. ತುಂಬ ದಪ್ಪ ಕಡುಬು ಆದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು. ಒಂಚೂರು ತಣ್ಣಗಾದ ನಂತರ ಇದನ್ನ ನಾವು ಎಲೆಯಿಂದ ಓಪನ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಊರ ಕಡೆ ಏನು ಮಾಡ್ತೀವಿ, ನಾವು ಬೆಳಿಗ್ಗೆಗೆ ತಿಂಡಿ ಮಾಡೋದಿದ್ರೆ ಇದನ್ನ ರಾತ್ರಿಯೇ ಮಾಡಿ ಇಟ್ಟಿರ್ತೀವಿ. ಯಾಕಂತಂದರೆ ಮಸಾಲೆ ಎಲ್ಲ ಹಾಕ್ಲಿಕ್ಕಿದೆಯಲ್ವ, ಅವಾಗ ಚೆನ್ನಾಗಿ ಎಳ್ಕೊಂಡಿರುತ್ತೆ ಮಸಾಲ ಬೆಳಗ್ಗೆ ಆಗುವಾಗ. ಇದಕ್ಕೆ ಇಲ್ದಿದ್ರೆ ನೀವು ಬೆಳಗ್ಗೆ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಚೂರು ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಒಂಚೂರು ಹುರಿದುಕೊಂಡು ಇವಾಗ ಒಂದು 3 ಒಣಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನ ಕೂಡ ಚೂರು ಹುರಿದುಕೊಳ್ಳಿ. ಅದಾದ ನಂತರ ಇದಕ್ಕೊಂದು ಸ್ವಲ್ಪ ಕರಿ ಲೀವ್ಸ್ ಬೇಕಾದರೂ ಹಾಕೋಬೋದು. ನಾನು ಸ್ಟವನ್ನು ಬಂದ್ ಮಾಡಿಬಿಟ್ಟು ಕರಿ ಲೀವ್ಸನ್ನು ಹಾಕೊತಾ ಇದ್ದೇನೆ, ತೊಂದರೆ ಇಲ್ಲ. ಇವಾಗ ಇದನ್ನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದಕ್ಕೆ 1 ಕಪ್ಪಷ್ಟು ನಾವು ಕಾಯಿ ತುರಿನ ಹಾಕೋಬೇಕು ಅಥವಾ ಕಾಯಿಯನ್ನು ತುರಿದ್ಬಿಟ್ಟು ಹಾಕೋಬೇಕು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಫಸ್ಟ್ ಒಂದು ಸರಿ ಮಸಾಲ ಪುಡಿ ಮಾಡಿಕೊಂಡು ಆಮೇಲೆ ಒಂಚೂರು ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ನೋಡಿ ಮಸಾಲೆನ ಈ ಹದಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಸ್ವಲ್ಪ ಅದಕ್ಕೆ ಸಾಸಿವೆ ಅಂದರೆ ಎಣ್ಣೆ ಕಾದ ನಂತರ ಸಾಸಿವೆ, ಉದ್ದಿನಬೇಳೆ ಹಾಕಿ ಅದು ಸಿಡಿದಾದ ನಂತರ ಈರುಳ್ಳಿ ಮತ್ತು ಕರಿ ಲೀವ್ಸನ್ನು ಹಾಕಿ ಒಗ್ಗರಣೆ ಹಾಕೋಬೇಕು. ನೀವು ಒಗ್ಗರಣೆಗೆ ಬೇಕಾದರೆ ಕಡಲೆಬೇಳೆನ ಬೇಕಾದರೂ ಯೂಸ್ ಮಾಡ್ಬೋದು, ಬೆಳ್ಳುಳ್ಳಿ ಬೇಕಾದರೂ ಹಾಕೋಬಹುದು, ಒಣಮೆಣಸನ್ನು ಬೇಕಾದರೂ ಕಟ್ ಮಾಡ್ಕೊಂಡು ಹಾಕೋಬಹುದು. ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ.
ಅದಾದ ನಂತರ ಈರುಳ್ಳಿ ಒಂಚೂರು ಫ್ರೈ ಆದ ನಂತರ ರೆಡಿ ಮಾಡಿಟ್ಟಿರುವಂತಹ ನಾವು ಮಸಾಲನ ಹಾಕೋಬೋದು ನೋಡಿ. ಈ ಥರ ಮಸಾಲ ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೀರು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೇನೆ. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಸ್ವೀಟಿಶ್ ಫ್ಲೇವರ್ ಸ್ವಲ್ಪ ಇಷ್ಟ ಆಗಿರೋದ್ರಿಂದ ಬೆಲ್ಲನ ಹಾಕ್ಕೊಂಡಿದ್ದೇನೆ. ಮಸಾಲ ಒಂದು ಕುದಿ ಬಂದ ನಂತರ ಅಂದರೆ ಚೆನ್ನಾಗಿ ಕುದಿದಾದ ನಂತರ ಮಸಾಲ ಹಸಿ ಹೋದ ನಂತರ ಅಂದರೆ ಅದು ಮಸಾಲ ಒಂಚೂರು ಗಟ್ಟಿ ಆಗುತ್ತಲ್ವ, ಆವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಈ ಕೆಸುವಿನ ಎಲೆ ಕಡುಬು ಇದೆಯಲ್ವ, ಅದನ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ, ನೀವು ಮಿಕ್ಸ್ ಮಾಡ್ತಾ ಇದ್ದಂಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ. ಅದಾದ ನಂತರ ಸ್ಟವ್ ಬಂದ್ ಮಾಡಿಬಿಡಿ. ನೀವು ಒಂದು ವೇಳೆ ಬೆಳಗ್ಗೆ ಮಾಡಿ ಬೆಳಗ್ಗೆಗೆ ಬೇಕಾದರೂ ಇದನ್ನ ತಿನ್ಬೋದು. ಇಲ್ಲ ಇದು ಚೆನ್ನಾಗಿ ಮಸಾಲೆ ಎಳ್ಕೊಂಡು ಸೂಪರಾಗಿ ಆಗಬೇಕು ಅಂತಂದರೆ ರಾತ್ರಿ ಈ ಮಸಾಲೆ ಎಲ್ಲ ಹಾಕಿ ಇಟ್ಬಿಡ್ಬೋದು. ಬೆಳಗ್ಗೆ ಆಗುವಷ್ಟೊತ್ತಿಗೆ ಇದೆಯಲ್ವ, ಮಸಾಲೆ ಎಲ್ಲ ಆ ಕಡುಬಿಗೆ ನೀಟಾಗಿ ಎಳ್ಕೊಂಡು ಸೂಪರಾಗಿರುತ್ತೆ. ಊರ ಕಡೆ ಏನು ಮಾಡ್ತಾರೆ, ರಾತ್ರಿಯೇ ಮಾಡಿಟ್ಬಿಡ್ತಾರೆ. ಅಂದರೆ ಮಳೆ ಟೈಮಲ್ಲಿ ಇದನ್ನ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಆ್ಯಕ್ಚುಲಾಗಿ. ಇವಾಗ ಸ್ವಲ್ಪ ಅಂದರೆ ಚಳಿ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಇವಾಗಲೂ ಸಿಗುತ್ತೆ. ಬಟ್ ಏನಾಗಿರುತ್ತೆ ಅಂತಂದರೆ ಕೆಸುವಿನ ಎಲೆ ಬಳಿತಿದ್ರೆ ನಿಮಗೆ ಸ್ವಲ್ಪ ತುರಿಸುತ್ತೆ ಅದು. ಅದರಿಂದ ಮಳೆ ಟೈಮಲ್ಲಿ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಇವಾಗಿದ್ರೂ ಕೂಡ ಟ್ರೈ ಮಾಡಿ. ಆ್ಯಕ್ಚುಲಾಗಿ ಕೆಸುವಿನ ಎಲೆ ಇದೆಯಲ್ವ, ಹೊಟ್ಟೆ ಒಳಗಡೆ ಕೂದಲು, ಕಲ್ಲು ಈ ಥರ ಎಲ್ಲ ಸೇರ್ಕೊಂಡಿರುತ್ತಲ್ವ, ಅದನ್ನು ಕೂಡ ಕರಗಿಸಿ ತೆಗೆಯುತ್ತೆ ಅಂತೆ. ಆ್ಯಕ್ಚುಲಾಗಿ ಅದಕ್ಕೋಸ್ಕರ ಒಂದ್ಸರಿ ಆದರೂ ಇದನ್ನ ತಿನ್ನಬೇಕು ಮಳೆ ಟೈಮಲ್ಲಿ ಅಂತ. ಈ ವಿಶೇಷವಾಗಿರುವಂತಹ ಸಾಂಪ್ರದಾಯಿಕ ಹಳ್ಳಿ ಸ್ಟೈಲಿನ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.